ಪುತ್ತೂರು ದರ್ಬೆ ಬೈಪಾಸ್ ರಸ್ತೆ ಬಳಿ ಇರುವ ಶ್ರೀನಿಧಿ ಕಾಂಪ್ಲೆಕ್ಸ್ನಲ್ಲಿ ಹೋಲ್ಸೇಲ್ ಹಾಗೂ ರಿಟೇಲ್ ಫರ್ನಿಚರ್ ಮಾರಾಟ ಮಳಿಗೆ ಸಿಟಿ ಫರ್ನಿಚರ್ ಸೆಂಟರ್ ಸೆಪ್ಟೆಂಬರ್ 18ರಂದು ಶುಭಾರಂಭಗೊಂಡಿತು. ಮಳಿಗೆಯನ್ನು ಉದ್ಘಾಟಿಸಿ ಪ್ರಾರ್ಥನೆ ನೆರವೇರಿಸಿದ ಸೈಯದ್ ಕೆಎಸ್ ಆಟಕೋಯ ತಾಂಗಳ್ ಕುಂಬೋಳ್ ಮಾತನಾಡಿ, ಅಭಿವೃದ್ಧಿ ಹೊಂದುತ್ತಿರುವ ಪುತ್ತೂರಿನಲ್ಲಿ ಸಿಟಿ ಫರ್ನಿಚರ್ ಸೆಂಟರ್ ಶುಭಾರಂಭಗೊಂಡಿರುವುದು ಈ ಭಾಗದ ಜನರಿಗೆ ಉಪಯುಕ್ತವಾಗಿದ್ದು, ಈ ಮಳಿಗೆ ಜಿಲ್ಲಾ ಕೇಂದ್ರವಾಗುವ ಕನಸು ಕಾಣುತ್ತಿರುವ ಪುತ್ತೂರು ಆದಷ್ಟು ಬೇಗ ಜಿಲ್ಲಾ ಕೇಂದ್ರವಾಗಲಿ ಎಂದು ಆಶಿಸಿದರು. സഹോദര സമുദായാംഗങ്ങൾക്ക് സ്നേഹ അഭിവാദ്യങ്ങൾ. അല്ലാഹുവിന്റെ അനുഗ്രഹത്താൽ വിദ്യാഭ്യാസ സാമൂഹിക സാംസ്കാരിക രംഗങ്ങളിലെല്ലാം വളരെയേറെ വികസിച്ചു വരുന്ന ഈ പുത്തൂരിലേക്ക് ഒരു അഭിമാനമായ നിലക്ക് സിറ്റി കുറേ ദൂരമാണെങ്കിലും സിറ്റി ഫർണിച്ചർ എന്ന് പേര് വെച്ചത് കൊണ്ട് ചിലപ്പോൾ ഈ ഭാഗമല്ലേ ഇനി സിറ്റി ആകും എന്ന് ഞാൻ വിചാരിക്കുന്നു. പിന്നെ MS ഇപ്പോൾ പറഞ്ഞ് ഡിസ്ട്രിക്റ്റ് ആകണമെന്ന്. ഇതിപ്പോൾ ഡിസ്ട്രിക്റ്റ് ആയിട്ടില്ല, സൗത്ത് കണ്ട്ര. അപ്പം നമ്മുടെ മുമ്പത്തെ MLA ഇവിടെ ഉണ്ട്, അയാൾ വിസാരിച്ചിട്ടുണ്ടാവും. ബാക്കി ഇപ്പോഴുള്ള MLAയും ഈ രണ്ട് MLAമാരും ഒത്തൊരുമിച്ച് പ്രവർത്തിച്ചാൽ നിലവിലുള്ള MLAയും ex-MLAയും പ്രവർത്തിച്ചാൽ പുത്തൂർ താലൂക്ക് നമുക്ക് ഉണ്ടായിക്കിട്ടും, ഡിസ്ട്രിക്റ്റ് ആയിക്കിട്ടും. അത് വളരെ പ്രധാനമാണ്. കാരണം സൗത്ത് കൺട്രിയുടെ തലസ്ഥാനം ഞങ്ങൾക്കറിയാം മാംഗ്ലൂർ. അതങ്ങ് മാംഗ്ലൂർ കഴിഞ്ഞാൽ പിന്നെ അപ്പുറം സമുദ്രമാണ്, വേറെ നാടില്ല. അപ്പം ഇങ്ങോട്ട് ഈസ്റ്റിലേക്ക് ഇങ്ങോട്ട് നമ്മൾ നീങ്ങുമ്പോൾ ഇപ്പം അടുത്ത് നമുക്ക് കാണുന്നത് പുത്തൂർ മാത്രമേ ഉള്ളൂ. ಮಳಿಗೆಯ ಎರಡನೇ ವಿಭಾಗವನ್ನು ಉದ್ಘಾಟಿಸಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ಇಲ್ಲಿ ಶುಭಾರಂಭಗೊಂಡಿರುವ ಸಿಟಿ ಫರ್ನಿಚರ್ ಮಳಿಗೆ ಪುತ್ತೂರಿನ ಅಭಿವೃದ್ಧಿಗೆ ಮತ್ತೊಂದು ಕೊಡುಗೆಯಾಗಿದ್ದು, ವಿವಿಧ ವಿನ್ಯಾಸಗಳ ಫರ್ನಿಚರ್ ಖರೀದಿಗೆ ದೂರದ ಪ್ರದೇಶಗಳಿಗೆ ಹೋಗುವವರಿಗೆ ಸ್ಥಳೀಯವಾಗಿಯೇ ಉತ್ತಮ ಫರ್ನಿಚರ್ಗಳನ್ನು ಖರೀದಿಸಲು ಇದು ಸಹಕಾರಿಯಾಗಲಿದೆ. ಗ್ರಾಹಕರಿಗೆ ಉತ್ತಮ ಸೇವೆ ಸಿಗುವ ಮೂಲಕ ಈ ಮಳಿಗೆ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಎಂದು ಶುಭ ಹಾರೈಸಿದರು. ಐಷಾರಾಮದ ಬದುಕನ್ನು ಮಾಡುತ್ತಿರುವಂತ ಈ ಸಮಾಜಕ್ಕೆ ಇವತ್ತೊಂದಷ್ಟು ಅವಶ್ಯಕತೆ ಇರುವಂಥ ಆ ಮನೆಯ ಒಳಗಡೆ ಒಂದಷ್ಟು ಅಲಂಕಾರಿಕ ವಸ್ತುಗಳು, ಮನೆಯ ಒಳಗಡೆ ಒಂದಷ್ಟು ಆಸನಗಳ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಬಹುಶಃ ಪುತ್ತೂರಿನಲ್ಲಿ ಇವತ್ತು ಸುಸಜ್ಜಿತವಾದಂಥ ಒಂದು ಸಿಟಿ ಫರ್ನಿಚರ್ ಸೆಂಟ್ರನ್ನು ಆರಂಭ ಮಾಡೋ ಮುಖಾಂತರ ಪುತ್ತೂರಿನ ಜನತೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಈ ಒಂದು ಸಿಟಿ ಫರ್ನಿಚರ್ನ ಮಾಲಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳೆಯುತ್ತಿರುವಂಥ ಪಟ್ಟಣದಲ್ಲಿ ಇವತ್ತು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವಂಥ ಮಳಿಗೆಗಳಿದ್ದಾಗ ಖಂಡಿತ ಇವತ್ತು ಜನ ದೊಡ್ಡ ದೊಡ್ಡ ನಗರಗಳಿಗೆ ಹೋಗೋದನ್ನು ಬಿಟ್ಟು ಸ್ಥಳೀಯವಾಗಿ ತಮ್ಮ ಊರಿನಲ್ಲಿ ಬೇಕಾದಂಥ ಅವಶ್ಯಕತೆಯನ್ನು ಪೂರೈಸುವಂಥ ಕೆಲಸವನ್ನು ಮಾಡ್ಬೋದು. ಆ ದಿಸೆಯಲ್ಲಿ ಇವತ್ತು ಇಲ್ಲಿ ಆರಂಭ ಆದಂಥ ಸಿಟಿ ಫರ್ನಿಚರ್ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಒಳ್ಳೆಯ ವಿಶಾಲವಾದಂಥ ಜಾಗ, ಪಾರ್ಕಿಂಗ್ ಜಾಗ ಇರುವಂಥ ಈ ಪ್ರದೇಶದಲ್ಲಿ ಒಳ್ಳೆಯ ಜನರಿಗೆ ಸೇವೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಉತ್ತರೋತ್ತರವಾಗಿ ಬೆಳೆಯಲಿ ಅಂತೇಳಿ ಹಾರೈಸ್ತಾ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇದರ ಮಾಲೀಕರಿಗೆ ಹಾಗೂ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಮಳಿಗೆಯ ಮೂರನೇ ವಿಭಾಗವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ MS ಮೊಹಮ್ಮದ್ ಮಾತನಾಡಿ, ಪುತ್ತೂರು ವೇಗವಾಗಿ ಬೆಳೆಯುತ್ತಿದ್ದು ಅನೇಕ ಉದ್ಯಮಗಳು ಇಲ್ಲಿಗೆ ಬರುತ್ತಿದೆ. ಜಿಲ್ಲಾ ಕೇಂದ್ರವಾಗುವ ಹೊಸ್ತಿಲಲ್ಲಿರುವ ಪುತ್ತೂರಿನಲ್ಲಿ ಇಂತಹ ಮಳಿಗೆಗಳು ಪ್ರಾರಂಭವಾದರೆ ಅದು ಅಭಿವೃದ್ಧಿಯ ಸಂಕೇತ ಎಂದು ಹೇಳಿದರು. ನಗರ ಪ್ರದೇಶ ಬೆಳೆಯುವಂಥ ಅವಕಾಶ ಇರುವಂಥ ಪರಿಸ್ಥಿತಿಯಲ್ಲಿ ಸಿಟಿ ಫರ್ನಿಚರ್ ಎಂಬ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಮಾಜಿ ಶಾಸಕರು ಪ್ರಸ್ತಾಪ ಮಾಡಿದರು. ಭಾಳಷ್ಟು ವರ್ಷಗಳ ಹಿಂದಿನ ನಮ್ಮ ಒಂದು ಜೀವನಕ್ಕೂ ಇವತ್ತಿನ ಈ ಒಂದು ಜೀವನಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಆವತ್ತಿನ ಆ ಕಾಲದಲ್ಲಿ ನಮಗೆ ಯಾವುದೇ ರೀತಿಯ ಅನುಕೂಲಗಳಿಲ್ಲದಿದ್ದರೂ ಒಂದು ರೀತಿಯ ಸಂತೃಪ್ತಿ ಆವತ್ತಿನ ಕಾಲದಲ್ಲಿ ಇತ್ತು. ಆದರೆ ಇವತ್ತು ಆಗಲ್ಲ. ಎಷ್ಟು ಅನುಕೂಲಗಳು ಬಂದರೂ ಕೂಡ, ಎಷ್ಟು ಸೌಕರ್ಯಗಳು ಬಂದರೂ ಕೂಡ ಇನ್ನೂ ಕೂಡ ನಮಗೆ ಸೌಕರ್ಯಗಳು ಬೇಕು ಅಥವಾ ಇನ್ನೂ ಕೂಡ ಹೆಚ್ಚಿನ ಅವಕಾಶಗಳು ಬೇಕು ರೀತಿಯ ಮನೋಭಾವನೆ ಇರುವಂಥ ಸಮಾಜವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದು ಒಳ್ಳೆಯ ಮನೆಯನ್ನು ಕಟ್ಟಬೇಕು,
ಆ ಮನೆಯಲ್ಲಿ ಎಲ್ಲ ಸೌಕರ್ಯಗಳಿರಬೇಕು, ಒಳ್ಳೆಯ ಫರ್ನಿಚರ್ ವ್ಯವಸ್ಥೆಗಿರಬೇಕು. ಎಲ್ಲರೂ ಬರುವಾಗ ನಮಗೆ ಯಾವುದೇ ರೀತಿಯ ಮುಜುಗರ ಆಗಬಾರ್ದೆಂಬ ರೀತಿಯ ಮನೋಭಾವನೆ ಇರುವಂಥ ಒಂದು ಸಮಾಜ, ಅದು ಒಳ್ಳೆಯ ಬೆಳವಣಿಗೆ ಕೂಡ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಪುತ್ತೂರಿನಲ್ಲಿ ಸಿಟಿ ಫರ್ನಿಚರ್ ಸೆಂಟರನ್ನು ನಮ್ಮ ಸ್ನೇಹಿತರು ಬಶೀರಾಜ್ ಅವರ ಸ್ನೇಹಿತರೆಲ್ಲೂ ಪ್ರಾರಂಭ ಮಾಡೋದ್ರ ಮುಖಾಂತರ ಪುತ್ತೂರು ನಗರ ಮತ್ತು ಆಸುಪಾಸಿನ ಗ್ರಾಮದ ಎಲ್ಲ ನಮ್ಮ ಬಂಧುಗಳಿಗೆ ಅವರ ಮನೆಗೆ ಬೇಕಾದಂಥ ಫರ್ನಿಚರ್ನ ಸೌಲಭ್ಯಗಳನ್ನು ಮತ್ತು ವ್ಯವಸ್ಥೆಗಳನ್ನು ಪಡೆದುಕೊಳ್ಳುವಂಥ ರೀತಿಯ ಒಂದು ಒಳ್ಳೆಯ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಶುಭಾರಂಭ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಕಾಂಪ್ಲೆಕ್ಸ್ನ ಮಾಲಕ ಪ್ರಕಾಶ್ ಎಂ, ಧಾರ್ಮಿಕ ನಾಯಕ ಮೊಹಮ್ಮದ್ ಸಕಾಫಿ ಪಾತೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಿಟಿ ಫರ್ನಿಚರ್ ಸೆಂಟರ್ನ ಮಾಲಕ ಬಶೀರ್ ಹಾಜಿ ಅವರು ಅತಿಥಿಗಳನ್ನು ಸ್ವಾಗತಿಸಿ ಸತ್ಕರಿಸಿದರು. ಸಿಟಿ ಫರ್ನಿಚರ್ ಸೆಂಟರ್ನ ಮ್ಯಾನೇಜರ್ ಅಜೀಜ್ ಕಾರ್ಯಕ್ರಮ ನಿರ್ವಹಿಸಿದರು. ಇವತ್ತು ಬೆಳೆಯುತ್ತಿರುವಂತಹ ಪುತ್ತೂರಿನಲ್ಲಿ ಹೊಸದಾದ ಒಂದು ಶೋರೂಮ್ ಓಪನ್ ಆಗಿದೆ, ಸಿಟಿ ಫರ್ನಿಚರ್ ಸೆಂಟರ್ ಅಂತೇಳಿ. ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಫರ್ನಿಚರ್ ಉದ್ಯಮದಲ್ಲಿ ಭಾಳಷ್ಟು ಅನುಭವ ಹೊಂದಿರುವಂತಹ ನಮ್ಮ ಆತ್ಮೀಯರಾದಂತಹ ಬಶೀರ್ ಅವರ ನೇತೃತ್ವದಲ್ಲಿ ಅವರ ಒಂದು ವಿನೂತನವಾದಂತಹ ಶೈಲಿಯ ಒಂದು ಫರ್ನಿಚರ್ ಶೋರೂಮ್ ಇಲ್ಲಿ ಪುತ್ತೂರಿನಲ್ಲಿ ಶುಭಾರಂಭಗೊಂಡಿದೆ. ಅವರ ಅನುಭವ ಮತ್ತು ಅವರೆಲ್ಲ ಒಂದು ಪರಿಶ್ರಮವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾಕೆಂತೇಳಿದ್ರೆ ಫರ್ನಿಚರ್ ಅಂತ ಹೇಳುವಾಗ ನಮಗೆ ಪೀಠೋಪಕರಣ ಅಂತ ಹೇಳುವಾಗ ಹಲವಾರು ಥರದಗಳಿರ್ತದೆ. ಆದರೆ ಇಲ್ಲಿ ವಿನೂತನ ಶೈಲಿ, ಹೊಸ ವಿನ್ಯಾಸದೊಂದಿಗೆ ಇವತ್ತಿನ ಜನ್ರೇಷನ್ಗೆ ಬೇಕಾದಂತಹ ಫರ್ನಿಚರ್ಗಳನ್ನು ಸಣ್ಣ ರೇಟಿನಲ್ಲಿ, ಅಂದರೆ ಶೋರೂಮ್ ಅಂತ ಹೇಳುವಾಗ ನಾರ್ಮಲಿ ಜನರ ಮೈಂಡಿಗೆ ಹೋಗುವಂಥದ್ದು ಬಹಳಷ್ಟು ರೇಟ್ ಇರ್ತದೆ ಅಂತ. ಆದರೆ ಇಲ್ಲಿ ಕಡಿಮೆ ದರದಲ್ಲಿ ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಅವರು ನೀಡ್ತಾ ಇದ್ದಾರೆ. ಎಲ್ಲ ಥರದ ಫರ್ನಿಚರ್ಗಳು ಇಲ್ಲಿ ಲಭ್ಯವಾಗ್ತದೆ. ಇದೊಂದು ಬೆಳೆಯುತ್ತಿರುವಂತಹ ಪುತ್ತೂರಿಗೆ ಒಂದು ಹೊಸದಾದೊಂದು ಕೊಡುಗೆಯಾಗಿದೆ ಅವರಿಂದಾಗಿ. ಆದ್ದರಿಂದ ಪುತ್ತೂರಿನ ಜನತೆಗೆ ಪರಿಚಯಿಸುವಂತಹ ಈ ಒಂದು ಸಿಟಿ ಫರ್ನಿಚರ್ ಸೆಂಟರ್ ಎಲ್ಲರೂ ಸದುಪಯೋಗಪಡಿಸಬಹುದು. ಅದೇ ರೀತಿ ಇಲ್ಲಿ ಇವತ್ತು ಶುಭಾರಂಭಗೊಂಡಿರುವಂತಹ ಈ ಒಂದು ಫರ್ನಿಚರ್ ಶೋರೂಮ್ಗೆ ನಮ್ಮೆಲ್ಲ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಇವಾಗಲೇ ನಾವು ನೋಡಿರುವಾಗ ಸಾಮಾನ್ಯವಾಗಿ ಬಾಕಿ ಎಲ್ಲ ಶೋರೂಮ್ಗಳಿಗೂ ಈ ಒಂದು ಶೋರೂಮ್ಗಳಿಗೆ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ. ಯಾಕೆಂತೇಳಿದರೆ ತಮ್ಮ ಓನ್ ಪ್ರಾಡಕ್ಟನ್ನು ಬಹಳಷ್ಟು ಕ್ವಾಲಿಟಿಯುದ ಗುಣಮಟ್ಟವಾದಂತಹ ಒಂದು ಪೀಠೋಪಕರಣಗಳನ್ನು ಅವರು ಇಲ್ಲಿ ತಮ್ಮ ಸ್ವಂತ ಉದ್ದಿಮೆಯಲ್ಲಿ ತಯಾರಿಕೆ ಮಾಡಿ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇದರಿಂದ ಗ್ರಾಹಕರಿಗೆ ಹೆಚ್ಚು ಲಾಭವಾಗ್ತದೆ ಹಾಗೂ ಗುಣಮಟ್ಟವನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಆದ್ದರಿಂದ ಪುತ್ತೂರಿಗೆ ಇದೊಂದು ಸದಾವಕಾಶ ಅಂತ ನಾವು ಹೇಳ್ಬೋದು. ಎಲ್ಲರೂ ಕೂಡ ಇದನ್ನು ಒಳ್ಳೆ ರೀತಿ ಸದುಪಯೋಗ ಪಡಿಸಬಹುದು ಅಂತ ಈ ಮೂಲಕ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.